ಎಲ್ಲರಿಗೂ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲ್ ಹೊಡೆದು ಕರ್ನಾಟಕದಲ್ಲಿ ಇರೋ ಒಂದು ಪ್ಲೇಸ್ ಆಗಿದೆ ಮೇಲುಕೋಟೆ. ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ. ಇವತ್ತು ಒಳ್ಳೆ ರೀತಿಯಲ್ಲಿ ಗಾಳಿ ಉಂಟು. ಈಗ ಗಾಳಿ ಶುರು ಆದಷ್ಟು ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತುಂಟು. ಇವತ್ತು ದೂರ ಟ್ರಾವೆಲ್ ಹೊಡೆದು ಮೇಲುಕೋಟೆಗೆ ಟ್ರಾವೆಲ್ ಕೂಡ ಅಲ್ಲಿಯ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ ಬನ್ನಿ. ಇವತ್ತು ದೂರ ಹೋಗುದಂತ ಆಗ ಹೇಳಿದ್ದೇನೆ, ಮೇಲುಕೋಟೆ ಹೋಗುದು. ಇದೊಂದು ಕರ್ನಾಟಕದಲ್ಲಿರೋ ಒಂದು ಪ್ಲೇಸ್ ಆಗಿದೆ. ಭಾರತದ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ. ಇದು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು? 1030 ಮೀಟರ್ ಎತ್ತರದಲ್ಲಿರುವ ಒಂದು ಪ್ಲೇಸ್ ಆಗಿದೆ ಈ ಒಂದು ಮೇಲುಕೋಟೆ. ಇದೊಂದು ಟೆಂಪಲ್ ಸಹ ಆಗಿದೆ. ಇಲ್ಲಿಗೆ ಹೋದವರಿದ್ರೆ ಇನ್ನೊಮ್ಮೆ ಕಾಮೆಂಟ್ ರೀತಿಯಲ್ಲಿ ಯಾವ ರೀತಿ ಉಂಟಂತ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ನಿಮಗೆ ಶೇರ್ ಮಾಡ್ತೇನೆ ಕರೆಕ್ಟ್ ಆಗಿ. ಇವತ್ತು ಆಗ ಹೇಳಿದಾಗ ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತದೆ ಗೈಸ್. ಮೇಲುಕೋಟೆಯನ್ನು ಎಲ್ಲಿ ನಿರ್ಮಿಸಲಾಗಿದ್ರೆ ಕಲ್ಲಿನ ಬೆಟ್ಟಗಳ ಮೇಲೆ, ಕಾವೇರಿಯ ಕಣಿವೆಯ ಮೇಲೆ ನಿರ್ಮಿಸಲಾಗಿದೆ ಈ ಒಂದು ಮೇಲುಕೋಟೆ. ಇದೊಂದು ಟೆಂಪಲ್ ಆಗಿದೆ. ಇಲ್ಲೊಂದು ಟೆಂಪಲ್ ಉಂಟು. ಆ ಟೆಂಪಲ್ ನ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ. ಯೋಗ ನರಸಿಂಹ ಟೆಂಪಲ್ ಅಂತ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇದು ಮೈಸೂರಿಂದ 51 ಕಿಲೋಮೀಟರ್, ಮಂಡ್ಯ ಜಿಲ್ಲೆ ಉಂಟಲ್ಲ ಅಲ್ಲಿಂದ 36 ಕಿಲೋಮೀಟರ್ ಇರುವುದಂತ ಕಾಣ್ತದೆ. ಮತ್ತೆ ಬೆಂಗಳೂರಿಂದ 133 ಕಿಲೋಮೀಟರ್ ಉಂಟು ಈ ಪ್ಲೇಸ್ಗೆ, ಮೇಲುಕೋಟೆಗೆ. ಹೋದವರಿದ್ರೆ ಇನ್ನೊಮ್ಮೆ ಕಾಮೆಂಟ್ ರೀತಿಯಲ್ಲಿ ಹೇಳಿ. ಮೇಲುಕೋಟೆಯಲ್ಲಿ ಎಷ್ಟು ಜನರು ಇದ್ದರು? 2011 ಪ್ರಕಾರ 3315 ಜನರು ಇದ್ದರು. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಗೊತ್ತಿರೋ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು. ಮತ್ತೊಂದು ಹೇಳ್ಬೇಕಾದ್ರೆ ಯಾವ ತಿಂಗಳಲ್ಲಿ ಹೋದಿರೋದು? ಜೂನ್ ಇಂದ ನವೆಂಬರ್ ತನಕ ಹೋದಿರೋದು. ಯಾವ ತಿಂಗಳಲ್ಲಿ ಹೋಗಬಹುದು? ಇದೊಂದು ಟೆಂಪಲ್ ಆಗಿದೆ. ನಾನು ಸೀಸನ್ ಹೇಳಿದ್ದು. ಎಷ್ಟು ಗಂಟೆಗೆ ಬೆಳಿಗ್ಗೆ ಓಪನ್ ಆಗ್ತದೆ? 7:30ಕ್ಕೆ ಓಪನ್ ಆಗಿ ರಾತ್ರಿ 8 ಗಂಟೆವರೆಗೆ ಉಂಟು ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಮತ್ತೆ 1:30ಯಿಂದ 3:30ವರೆಗೆ ಲಂಚ್ ಬ್ರೇಕ್ ಈ ಪ್ಲೇಸ್ ಅಲ್ಲಿ. ಇಲ್ಲಿಗೆ ಹೋದವರಿದ್ರೆ ಕಾಮೆಂಟ್ ರೀತಿಯಲ್ಲಿ ಹೇಳಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿದ್ರೆ 7 ಗಂಟೆಗೆ ರಪ್ಪ ನಿಮಗೆ ವಿಡಿಯೋ ಬರ್ತದೆ. ಅಲ್ಲಿವರೆಗೆಲ್ಲರಿಗೆ ಬಾಯ್ ಬಾಯ್ ಹೇಳ್ತಾ ನಾಳೆ ನೋಡು ಗೈಸ್. ನಾಳೊಂದು ಸ್ಪೆಷಲ್ ಆಗಿರೋ ಒಂದು ವಿಡಿಯೋ ನೋಡುವ. ಅಲ್ಲಿವರೆಗೆಲ್ಲರಿಗೆ ಬಾಯ್ ಬಾಯ್.